ಸ್ವಂತ ಸೂರಿಗಾಗಿ ಕಳೆದ 4-5 ವರ್ಷಗಳಿಂದ ಕೆಮ್ಮಿಂಚೆ ಗ್ರಾಮದ ಮಂದಾರಬೈಲಿನ ಸುರಕ್ಷಾ ಎಂಬ ಯುವತಿ ತನ್ನ ಅನಾರೋಗ್ಯ ಪೀಡಿತ ತಂದೆ ತಾಯಿಯೊಂದಿಗೆ ಬೀಳುವ ಹಂತದಲ್ಲಿರುವ ಮನೆಯ ದುರಸ್ತಿಗಾಗಿ ಸರ್ಕಾರಿ ಕಚೇರಿ ಅಲದಾಟವನ್ನು ನಡೆಸಿದ್ದಾರೆ. ಕೊನೆಗೆ ಕುಟುಂಬದ ಕಷ್ಟವನ್ನೇ ಉಪಯೋಗಿಸಿದ ಕೇರಳ ಮೂಲದ ಸಂಸ್ಥೆಯೊಂದು ಇವರ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಸಂಗ್ರಹಿಸಿ ಸುರಕ್ಷಾಳ ಕುಟುಂಬಕ್ಕೆ ಹಸ್ತಾಂತರಿಸಲು ನಿರಾಕರಿಸಿದೆ ಎಂಬ ಆರೋಪ ವ್ಯಕ್ತವಾಗಿದೆ. ಈ ಬಗ್ಗೆ ಮಾಹಿತಿ ಪಡೆದ ಸ್ಥಳೀಯ ಹಿಂದೂ ಸಂಘಟನೆ ಕಾರ್ಯಕರ್ತರು ಮನೆ ಆಮಿಷ ನೀಡಿ ಮತಾಂತರಕ್ಕೆ ಯತ್ನ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ತಾವೇ ಸ್ವತಃ ಮನೆ ನಿರ್ಮಿಸಿಕೊಡಲು ಮುಂದಾಗಿದೆ. ಇವರೊಂದಿಗೆ ಪುತ್ತೂರು ನಗರಸಭೆಯು ಕೈಜೋಡಿಸಿದ್ದು ಸುರಕ್ಷಾ ಅವರ ಮನೆಗೆ ತೆರಳಿ ಸೂರಿನ ಭರವಸೆಯನ್ನ ನೀಡಿದ್ದಾರೆ. ಶೌಚಾಲಯ ಎಲ್ಲ ಉಂಟು. ಅದೇ ಏನು ಬೇಕು ಅದನ್ನೆಲ್ಲ ಮಾಡಿಕೊಡುವಂಥ ಪ್ರಯತ್ನಗಳು ಮಾಡ್ತೇವೆ. ಮತ್ತೆ ಬಾಕಿ ನಗರಸಭೆಯೊಳಗೆ ಏನೆಲ್ಲ ಆಗ್ತದೆ ನಗರಸಭೆಯಿಂದ ಇನ್ನೀಗ ಕೊಡಲಿಕ್ಕೆ ಅವಕಾಶ ಅದನ್ನೆಲ್ಲ ಕೊಡುವಂಥ ವ್ಯವಸ್ಥೆಗಳನ್ನು ಮಾಡಿ ಸಂಘಟನೆ ವತಿಯಿಂದ ಕೂಡ ಮಾಡುವಂಥದ್ದು. ನೋಡಿ, ನಮ್ಮ ಊರಿನಲ್ಲೇ ನಾವು ಇಂಥ ಒಂದು ವ್ಯವಸ್ಥೆಗೆ ಏನು ನಮ್ಮ ಸಂಘಟನೆಗಳಿಂದ ಪೂರಕವಾಗಿ ಸ್ಪಂದಿಸಬೇಕು ಅಂತ ಹೇಳುವಂಥ ಯೋಚನೆ ಇದೆ. ಈಗಾಗಲೇ ಒಂದಷ್ಟು ಸಂಸ್ಥೆಗಳ ಪ್ರಾಯೋಜಕತ್ವವನ್ನು ನಾವು ಮಾತಾಡಿದ್ದೇವೆ. ಇವತ್ತೇನು ಸರ್ಕಾರದ ಜನಪ್ರತಿನಿಧಿಗಳು ನಮ್ಮ ನಗರಸಭೆಯ ಅಧ್ಯಕ್ಷರು ಸದಸ್ಯರುಗಳು ಬಂದಿದ್ದಾರೆ, ಅವರದ್ದು ಏನೆಲ್ಲ ಅನುದಾನಗಳಿದೆಯಾ ಅದಕ್ಕೆ ಪೂರಕವಾಗಿ ಈ ಒಂದು ಮನೆಯ ನಿರ್ಮಾಣಕ್ಕೆ ಏನೆಲ್ಲ ಬೇಕೋ ಅದು ಯಾವುದು ಆರ್ಥಿಕವಾಗಿರ್ಬೋದು ಅಥವಾ ಅದರ ಸಾಮಗ್ರಿಗಳಿರ್ಬೋದು ಅದನ್ನು ಯಾವುದೇ ರೀತಿಯಲ್ಲಿ ಒದಗಿಸಿ ಖಂಡಿತವಾಗಿ ನಮ್ಮ ಪರಿವಾರ ಸಂಘಟನೆ ಕಡೆಯಿಂದ ಒಂದು ಒಳ್ಳೆಯ ಮನೆಯನ್ನು ಕಟ್ಟಿಕೊಳ್ಳಲಿಕ್ಕೆ ನಾವು ಖಂಡಿತವಾಗಿ ಬದ್ಧರಿದ್ದೇವೆ. 5 ವರ್ಷ ಕರೀಲಿ ಹೋಯ್ತಾ ಬೂರ್ ರಾತನ ಕೆಲವು ಮನವಿ ಕೊಟ್ಟು ಎಲ್ಲ ಸಂದೇಶ ಎಲ್ಲ ಬರ್ತಿದ್ದೀರಿ ಒಂದೊಂದು ತಾತ ಒಂದೊಂದು ಹೆಲ್ಪಿಂಗ್ ಮಂತಂದು ಬರೋಕೆ ಏನೊಂದಿತ್ತು ಅಂಚೆ ಮಕ್ಕಳು ಬರ್ತಾರಲ್ಲ ಜಸ್ಟ್ ಹೇಳೋದಾಗ ಪಂಡಿತ್ತು ಅక్కడ 2 ರೂಪಾಯಿ ಅಂಡಿತ್ತು ಅಂಚೆ